ನಮಸ್ಕಾರ. ಇದು ಕ್ಯಾಂಪಸ್ ರೌಂಡ್ಸ್ ಮಾತುಕತೆ. ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಒಬ್ಬರು ಇಡೀ ಕರಾವಳಿ ಭಾಗದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಸಾಧಕಿ ನಮ್ಮ ಮುಂದೆ ಇದ್ದಾರೆ. ಕೊರಗ ಸಮುದಾಯದಲ್ಲಿ ಅತ್ಯಂತ ತಳಸ್ಪರ್ಶಿಯಾದ ಒಂದು ಸಮುದಾಯ ಮತ್ತು ಕರಾವಳಿಯ ಮೂಲ ನಿವಾಸಿಗಳು. ಈ ಕರಾವಳಿಯ ಮೂಲ ನಿವಾಸಿಗಳ ನಡುವಿನಿಂದ ಬಂದಂಥ ಸಾಧಕಿ ಮತ್ತು ಇಡೀ ಈ ಒಂದು ಕರಾವಳಿ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಕೊರಗ ಸಮುದಾಯದ ಮಹಿಳೆಯೊಬ್ಬರು PhD ಅಂದರೆ ಡಾಕ್ಟರೇಟ್ ಪಡೀತಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮೂಲಕ. ಅವರೇ ಸಬಿತಾ ಅವರು. ನಾನು ಸಬಿತಾ ಅವರನ್ನು ಇವತ್ತಿನ ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಮಸ್ಕಾರ ಮೇಡಮ್. ನಮಸ್ತೆ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದಾಗೆ ಸಬಿತಾ ಅವರ ಸಾಧನೆ ಅದೊಂದು ಕರಾವಳಿಯ ಮಟ್ಟಿಗೆ ಒಂದು ಐತಿಹಾಸಿಕ ಮೈಲಿಗಲ್ಲು, ಐತಿಹಾಸಿಕವಾದಂಥ ಒಂದು ಸಾಧನೆ, ಅದೊಂದು ಮೈಲ್ ಸ್ಟೋನ್ ಅಂತ ನಾವು ಹೇಳ್ತೇವೆ. ಸಬಿತಾ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೂಲತಃವಾಗಿ ಅವರು ನಾನು ಆರಂಭದಲ್ಲಿ ಹೇಳಿದಂಥ ಈ ಜಿಲ್ಲೆಯ ಈ ತುಳುನಾಡಿನ ಮೂಲ ನಿವಾಸಿಗಳಾಗಿರುವಂಥ ಕೊರಗ ಸಮುದಾಯದಿಂದ ಬಂದವರು. ಕುಂದಾಪುರ ವ್ಯಾಪ್ತಿಯ ಗುಣ್ಮಿಯವರ ಗುಣ್ಮಿ ಅಂಬಾಗಿಲು ಅಲ್ಲಿ ಅವರ ಮನೆ ಮೂಲ. ಅಲ್ಲಿಂದ ಬಂದವರು. ಅವರು ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಗುಣ್ಬಿ ಅಂಬಾಗಿಲು ಹಿರಿಯ ಪ್ರಾಥಮಿಕ ಶಾಲೆಯಲ್ಲೇ ಮಾಡ್ತಾರೆ. ನಂತರ ಅವರ ಹೈಸ್ಕೂಲ್ ಅಧ್ಯಾಪನ ಅದು ಬ್ರಹ್ಮಾವರದ ಬೋರ್ಡ್ ಹೈಸ್ಕೂಲ್ನಲ್ಲಿ ನಡೀತದೆ. ನಂತರ ಅವರ PUCಯನ್ನು ಬ್ರಹ್ಮಾವರದ ಸೈಂಟ್ ಮೇರಿಸ್ ಶಿರ್ವಾದ ಸೈಂಟ್ ಮೇರಿಸ್ ಕಾಲೇಜಲ್ಲಿ ಮಾಡ್ತಾರೆ. ಅವರ ಡಿಗ್ರಿ ಪದವಿ ಅಧ್ಯಯನವನ್ನು ಅವರು ಮಂಗಳೂರಿನ ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ಮಾಡ್ತಾರೆ. ಮತ್ತು ಆನಂತರ ಸ್ನಾತಕೋತ್ತರ ಪದವಿಯನ್ನು ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ಇವತ್ತಿಗೆ ಅವರು ಇಡೀ ಕರ್ನಾಟಕ ರಾಜ್ಯದ ಗಮನ ಸೆಳೆದವರು. ಮೂಲತಃ ತುಳುನಾಡಿನವರು, ಕರಾವಳಿ ಭಾಗದವರಾದರೂ ಕೂಡ ಇಡೀ ಕರ್ನಾಟಕದ ಗಮನ ಸೆಳೆದವರು. ಯಾಕಂತೇಳಿದ್ರೆ ನಾನು ಆರಂಭದಲ್ಲಿ ಹೇಳಿದಾಗೆ ಕೊರಗ ಸಮುದಾಯದಿಂದ PhD ಪಡೆದಂಥ ಪ್ರಥಮ ಮಹಿಳೆ ಸಬಿತಾ ಅವರ PhD ಪ್ರಬಂಧ ಅದು ಇವ್ಯಾಲ್ಯೂಷನ್ ಆಫ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ ಆಫ್ ಟ್ರೈಬಲ್ ಡೆವಲಪ್ಮೆಂಟ್. ಅದು ಪರ್ಟಿಕ್ಯುಲರ್ಲಿ ಅದು ಕರ್ನಾಟಕವನ್ನು ಉದ್ದೇಶವಾಗಿಟ್ಕೊಂಡು ಅವರು ಒಂದು ತುಲನಾತ್ಮಕವಾದಂಥ ಅಧ್ಯಯನವನ್ನು ಮಾಡ್ತಾರೆ. ಇವ್ಯಾಲ್ಯೂಷನ್ ಆಫ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ ಆಫ್ ಟ್ರೈಬಲ್ ಡೆವಲಪ್ಮೆಂಟ್ ಅಲ್ಲ ಮೇಡಮ್? ಎಸ್. ವೀಕ್ಷಕರೇ, ನಾನು ಆರಂಭದಲ್ಲೇ ಹೇಳಿದಾಗೆ ಒಬ್ಬ ಅಪರೂಪದ ಒಬ್ಬರು ಸಾಧಕಿ. ಸಾಮಾನ್ಯವಾಗಿ ಒಂದು ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ನೂರಾರು ಮಂದಿಯ ಪ್ರೇರಣೆ ಮತ್ತು ಅವರಿಗೆ ಸಿಗುವಂಥ ಪ್ರೋತ್ಸಾಹಗಳೆಲ್ಲ ಇರುತ್ತೆ. ಆದರೆ ಕೊರಗ ಸಮುದಾಯ ಈ ನಮ್ಮ ಕರಾವಳಿ ಭಾಗದಲ್ಲಿ ಅತ್ಯಂತ ಅಂಚಿಗೆ ಸರಿದಿರುವಂಥ ತಳ್ಳಲ್ಪಟ್ಟಿರುವಂಥ ಒಂದು ಸಮುದಾಯ. ಆ ಸಮುದಾಯದಿಂದ ಶೈಕ್ಷಣಿಕ ಅಥವಾ ಏನು ವಿದ್ಯಾಭ್ಯಾಸವನ್ನು ಪಡೆಯಲಿಕ್ಕೆ ಕೇವಲ ಇತ್ತೀಚಿನ 1-2 ದಶಕಗಳಿಂದಷ್ಟೇ ವಿದ್ಯಾರ್ಥಿಗಳು ಮುಂದೆ ಬರ್ತಾ ಇದ್ದಾರೆ. ಆ ತಲೆಮಾರಿನಲ್ಲಿ ಬಂದವರು ಸಬಿತಾ ಅವರು ಕೂಡ. ಇತ್ತೀಚೆಗೆ ಒಂದಷ್ಟು ಜನ ಪದವಿ ಓದ್ತಾ ಇದ್ದಾರೆ, ಒಂದಷ್ಟು ಜನ ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇದ್ದಾರೆ. ಸೊ ಇವರೆಲ್ಲರಿಗೂ ಪ್ರೇರಣೆಯಾಗಿ ಸಬಿತಾ ಅವರು ನಿಲ್ತಾರೆ. ಮೇಡಮ್, ನಾನು ಮೊದಲಾಗಿ ಸಮಸ್ತ ವೀಕ್ಷಕರ ಪರವಾಗಿ ಕರಾವಳಿಯ ಈ ತುಳುನಾಡಿನ ಜನರ ಪರವಾಗಿ ನಾನು ನಿಮಗೆ ನಿಮ್ಮ ಸಾಧನೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಸಮಸ್ತ ಜನರ ಪರವಾಗಿ. ಎಸ್. ಮೇಡಮ್, ಎಲ್ಲೋ ಬಾಲ್ಯದಲ್ಲಿ ನೀವು ನಾನು ಒಂದು ಮುಂದೆ ಕಲಿತು ಓದಿ PhD ಪದವಿ ಪಡಿತೇನೆ ಅಥವಾ ಅಂತ ಒಂದು ಸಾಧನೆ ಮಾಡ್ತೇನೆ ಅಂತ ಏನಾದರೂ ಕನಸುಗಳಿತ್ತ ನಿಮ್ಮ ಹತ್ರ? ಇಲ್ಲ, ಖಂಡಿತ ಇಲ್ಲ. ಬಟ್ ನಾನು ಅಂದರೆ ಓದಬೇಕು ಅನ್ನುವಂಥದ್ದು ಅಂದರೆ ನಾನು ಸಣ್ಣ ಇರಬೇಕಾದ್ರೆ ನನ್ನ ಅಜ್ಜಿ ಜೊತೆಗೆ ಅಂದರೆ ಅವಾಗೆಲ್ಲ ಹೋಟೆಲಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ತಿಂಡಿ ಪೊಟ್ಟಣದಲ್ಲಿ ಕೊಡ್ತಾ ಇದ್ರೆ ಅದು ನಾನು ಓದ್ತಾ ಇದ್ದೆ ಅಂತೆ. ಓದ್ತಾ ಇದ್ದೆ ಅಂತ. ಸೊ ಆ ಥರದಲ್ಲಿ ಅದೇನೋ ಆಸಕ್ತಿ ಇತ್ತು. ಬಟ್ ನನಗೆ SSLC ನಂತರದಲ್ಲಿ ತುಂಬ ಕಷ್ಟ ಆಗಿತ್ತು. ಮನೆಯಲ್ಲಿ ಆರ್ಥಿಕವಾಗಿ ಕಷ್ಟ ಇತ್ತು. ಮತ್ತೆ ನನಗೆ ತಂದೆ ಇರಲಿಲ್ಲ. ನೀವು ಎಷ್ಟು ಜನ ಮಕ್ಕಳು ಮೇಡಮ್? ನಾವು 2 ಮಕ್ಕಳು, ನನ್ನ ತಮ್ಮ ಮತ್ತೆ ನಾನು. ನೀವು SSLC ಬರುವ ಹೊತ್ತಿಗೆ ನಿಮ್ಮ ತಂದೆಯನ್ನು ಕಳ್ಕೊಂಡಿದ್ದೀರಿ? ಇಲ್ಲ, ನಾನು 5 ವರ್ಷ ಇರಬೇಕಾದ್ರೆ ತಂದೆ ತೀರ್ಕೊಂಡಿದ್ರು. ಮತ್ತೆ SSLC ಬರುವಾಗ ನನ್ನ ತಾಯಿ ತೀರ್ಕೊಂಡಿದ್ರು, ರೋಡ್ ಆಕ್ಸಿಡೆಂಟ್ ಆಗಿಬಿಟ್ಟು. ಸೊ ರಸ್ತೆ ಅಪಘಾತದಲ್ಲಿ ತಾಯಿಯನ್ನು ಕೂಡ ಕಳ್ಕೊಂಡ್ರು SSLC ಬರುವಾಗ? SSLC ಇನ್ನೇನು ಎಕ್ಸಾಮ್ ಬರೆಯುವ ಹೊತ್ತಿಗೆ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಎಕ್ಸಾಮ್ ಬರೆದು ಬಿಟ್ಟು ಮತ್ತೆ ಒಂದು 7 ತಿಂಗಳು ಹಾಸ್ಪಿಟ್ಲಲ್ಲಿ ನನ್ನ ತಾಯಿ ಜೊತೆ ಇದ್ದೆ. ಹಾಗೆ ಆ 1-2 ವರ್ಷ ನಾನು ಡಿಸ್ಕಂಟಿನ್ಯೂ ಆಗಿದ್ದೆ. ಅದಕ್ಕೆ ಮೊದಲು 4ನೇ ಕ್ಲಾಸಲ್ಲಿ ನಾನು ಡಿಸ್ಕಂಟಿನ್ಯೂ ಆಗಿದೆ. ಅಂದರೆ ಅದೇ ಒಂದು ಅಜಲ್ ಪ್ರಾಕ್ಟೀಸಿಗೆ ನಮ್ಮ ಅಜ್ಜ ಜೊತೆ ಹೋಗ್ತಾ ಇರಬೇಕಾದ್ರೆ ನಮ್ಮದೇ ಕ್ಲಾಸ್ಮೇಟ್ಸು ನನ್ನನ್ನು
ಸ್ವಲ್ಪ ತಮಾಷೆ ಮಾಡಿ ನೋಡಿ ಮತ್ತೆ ಶಾಲೆಗೆ ಹೋಗಲಿಕ್ಕೆ ಮನಸ್ಸಾಗಿದೆ. 4ನೇ ಕ್ಲಾಸಲ್ಲಿ ಡ್ರಾಪ್ಔಟ್ ಆಗಿ 2 ಬಾರಿ 4ನೇ ಕ್ಲಾಸ್ ಹೋಗಿದೆ ನಾನು. 1 ವರ್ಷ ಡಿಸ್ಕಂಟಿನ್ಯೂ ಆಗಿ ಮತ್ತೆ ಪುನಃ 4ನೇ ಕ್ಲಾಸಿಗೆ ಹೋಗಿರೋದು. ಹಾಗೆ ನನಗೆ ಅಂದರೆ ನಾನು ಈ ಮಟ್ಟಕ್ಕೆ ಬರುವುದು ಅನ್ನುವಂಥದ್ದು ಏನು ಕನಸು ಕಂಡಿರಲಿಲ್ಲ. ಓಕೆ ಓಕೆ ಮೇಡಮ್, ಈಗ ನೀವು ಹೇಳಿದ್ರಿ SLC ಹಂತಕ್ಕೆ ಬರುವಾಗಲೇ ಒಂದು ಕಡೆ ತಂದೆಯನ್ನು ಕಳ್ಕೊಂಡಿದ್ರಿ, ಜೊತೆಗೆ ತಾಯಿಗೆ ಕೂಡ ಅಪಘಾತ ಆಗಿತ್ತು. ಎಸ್, ಇಂಥ ಸನ್ನಿವೇಶದಲ್ಲಿ SLC ನಂತರದ ನಿಮ್ಮ ಶಿಕ್ಷಣಕ್ಕೆ ನಿಮಗೆ ಯಾರು ನಿಮ್ಮ ನೆರವಿಗೆ ನಿಂತರು, ಯಾರು ನಿಮಗೆ ಸಹಕಾರ ಪ್ರೋತ್ಸಾಹ ಕೊಟ್ಟರು? ಅಂದರೆ ಅದೇ SSLC ಬಿಟ್ಟು ನಾನು ಒಂದು 6 ತಿಂಗಳು ತಾಯಿ ಜೊತೆ ಹಾಸ್ಪಿಟ್ಲಲ್ಲಿ ಇದ್ದೆ. ಆಗ ಇನ್ನೇನು ಶಾಲೆ ಹೋಗೋದಿಲ್ಲ ಅನ್ನುವಂಥಕ್ಕಾಗಿ ನಾನು ಕೆಲಸಕ್ಕೆ ಹುಡುಕುತ್ತಾ ಇದ್ದೆ. ಆಗ ನಾನು ಈ ಗೇರು ಬೀಜ ಫ್ಯಾಕ್ಟ್ರಿ, ತೆಂಗಿನಕಾಯಿ ಫ್ಯಾಕ್ಟ್ರಿ, ಮತ್ತು ಮನೆ ಹತ್ತಿರದೆಲ್ಲ ಕೆಲಸಗಳಿಗೆಲ್ಲ ಹೋಗ್ತಿದ್ದೆ, ಮನೆ ಕೆಲಸಗಳಿಗೆಲ್ಲ. ಆಗ ಸಮಗ್ರಾಮೀಣ ಆಶ್ರಮ ಅಂತ ನಿಮಗೆ ಗೊತ್ತಿರಬಹುದು, ಅವರು ನಮ್ಮ ಕೊರಗ ಸಮುದಾಯದ ಜೊತೆ ಕೆಲಸ ಮಾಡ್ತಾ ಇದ್ದವರು. ಹಾಗೆ ನಮ್ಮ ಗುಂಪುಗಳೆಲ್ಲ ಭೇಟಿ ಕೊಡ್ತಾ ಇರಬೇಕಾದ್ರೆ ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಅಂತೇಳಿ ಅವ್ರು ನಮ್ಮ ಮನೆಗೆ ಬಂದಿದ್ರು. ಹಾಗೆ ನಮ್ಮನ್ನು ಸಂಘಟನೆ ಮಾಡ್ಲಿಕ್ಕಂತ ಅವರು ಬಂದಿರೋದು. ಆವಾಗ ನನಗೆ ಅವರು ನೀವು ಕಾರ್ಯಕರ್ತರಾಗಿ ಅಂದರೆ ನಮ್ಮ ಸಮುದಾಯದ ಪ್ರೇರಕೆಯಾಗಿ ನೀವು ಮಾಡ್ಕೊಳ್ಳಿ ಬನ್ನಿ ಅಂತ ಹೇಳಿದಾಗ ನಾನು ಅವ್ರ ಜೊತೆ ಅಂದರೆ ಕಾಪು ಸಮಗ್ರಾಮೀಣ ಆಶ್ರಮಕ್ಕೆ ಸೇರಿಕೊಂಡೆ. ಆಗ ಆ 2 ವರ್ಷದಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಮತ್ತು ಅದರಲ್ಲಿ ಪುನಃ ಅದೇ ಶಿಕ್ಷಣ, ನನ್ನ ತಾಯಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಿತ್ತು 1.5 ಲಕ್ಷ. ಆ ಹಣವನ್ನು ಡೆಪಾಸಿಟ್ ಇಟ್ಟು ನೀವು ಮುಂದುವರಿಸಿ, ಎಜುಕೇಷನ್ ಮುಂದುವರಿಸಿ ಅಂತೇಳಿ ನನಗೆ ಅಶೋಕ್ ಶೆಟ್ಟಿ ಅವರು ಸಲಹೆ ಕೊಟ್ಟರು. ಹಾಗೆ ಅದರ ನಂತರ ನಾನು ಪುನಃ PUCಗೆ ಅದೇ ಆದಿವಾಸಿ ಜೀವನ ಶಿಕ್ಷಣ ಕೇಂದ್ರ ಅಂತ, ಅದು ಪೆರ್ನಲಲ್ಲಿ ಇದೆ, ಅಲ್ಲಿ ನಾನು ಅಲ್ಲೇ ನಿಂತು, ಹಾಸ್ಟೆಲ್ ಇತ್ತು ಅದು, ಅಲ್ಲೇ ನಿಂತು ನಾನು PUC ಸ್ಟಡಿ ಮಾಡಿರೋ. ತಮ್ಮನೂ ಸಹ ಜೊತೆ ಕರ್ಕೊಂಡು ಹೋಗಿದ್ದೆ. ತಮ್ಮ ಯಾವ ತರಗತಿಗೆ ಸೇರಿದ? ಅವನು 8ನೇ ಕ್ಲಾಸ್ ಇದ್ದ, ಅವನು 7 ಕ್ಲಾಸ್. ಹಾಸ್ಟೆಲ್ ಅಲ್ಲಿ ನಿಂತ್ಕೊಂಡು ನಿಮ್ಮ PUC ಪೂರ್ಣ ಆಯ್ತು. ಅದಾದ ನಂತರ ಬಹುಶಃ ಮಂಗಳೂರಿಗೆ ಬಂದ್ರಿ? ಹೌದು, ಮಂಗಳೂರಿಗೆ ಬಂದೆ. ಅಂದರೆ ಆ್ಯಕ್ಚುಲಿ PUC ಕೂಡ ಅದೇ ಸೇರಿಸಲಿಕ್ಕೆ ನನಗೆ PG ಗೋಕುಲ್ದಾಸ್ ಅಂತ, ಗೋಕುಲ್ದಾಸ್ ಅವರು ಇಡೀ ಕೊರಗ ಸಮುದಾಯದ ಒಬ್ಬ ಒಂಥರ ಅಂಬೇಡ್ಕರ್ ಅವರು. ಹೌದು, ಅವರು ಬಹುಶಃ ನಿಮಗೆ ಅವರು ನನಗೆ PUCಗೆ ಅಲ್ಲಿಗೆ ಆ್ಯಕ್ಚುಲಿ PUCಗೆ ಕರೆಯುವ ಮೊದಲು ನಮಗೆ ಒಂದು ಸಲ ಕೊರಗ ಮಕ್ಕಳೆಲ್ಲ ಒಂದು ಸಲ ಕ್ಯಾಂಪ್ ಮಾಡಿದ್ರು ಸಮಗ್ರಾಮೀಣ ಆಶ್ರಮದಿಂದ. ಹಾಗೆ ತುಂಬ ಜನ ಸ್ಟೂಡೆಂಟ್ಸು ಡ್ರಾಪ್ಔಟ್ ಆದ ಮಕ್ಕಳು, ಅಂದರೆ ಡಿಸ್ಕಂಟಿನ್ಯೂ ಆದವರೆಲ್ಲರೂ ಒಂದು ಸಲ ನಾವು ಸೇರೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿದೆವು. ಹಾಗೆ ನಾವೆಲ್ಲರೂ ಒಂದು ಸಲ ಆಳ್ವಸಿಗೆ ಅಪ್ಲೈ ಮಾಡಿದೆವು. ಬಟ್ ನನಗೆ SSLCಯಲ್ಲಿ 2nd ಕ್ಲಾಸ್ ಪಾಸ್ ಆಗಿತ್ತು. ಜಸ್ಟ್ 3rd ಕ್ಲಾಸ್ ಪಾಸ್ ಆಗಿರೋದ್ರಿಂದ ಮಾರ್ಕ್ಸ್ ಸಿಗಲಿಲ್ಲ, ಸೀಟ್ ಸಿಕ್ಕಿರಲಿಲ್ಲ. ಮತ್ತು ನನಗೆ ಸೈಂಟ್ ಮೇರಿಸ್ ಶಿರ್ವಕ್ಕೆ BG ಗೋಕುಲ್ದಾಸ್ ಅವರು ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿದರು. ಹಾಗೆ ಆ 2 ವರ್ಷದಲ್ಲಿ ಗೋಕುಲ್ದಾಸ್ ಅವರು ಕೊಂಡೋಗಿ ನಿಮ್ಮನ್ನು ಅಡ್ಮಿಷನ್ ಮಾಡಿದ್ರು. ಅಂದರೆ ಪೇರೆಂಟ್ಸ್ ಇಲ್ಲ ನನಗೆ, ಹಾಗೆ ಅಲ್ಲಿ ಒಬ್ಬರು ಇದು ಮಾಡುವವರು ಬೇಕಿತ್ತು ಅಡ್ಮಿಷನ್ ಮಾಡಬೇಕು. ಹಾಗೆ PUCಯಿಂದ ಮತ್ತು ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ 3 ಕ್ಲಾಸಿಗೆ ಕೂಡ ನನ್ನನ್ನು ಅಡ್ಮಿಷನ್ ಮಾಡಿರೋದು PG ಗೋಕುಲ್ದಾಸ್ ಅವರು. PUCಯಿಂದ ಹಿಡಿದು ಡಿಗ್ರಿ, ಅನಂತರ ಪೋಸ್ಟ್ ಗ್ರಾಜುಯೇಷನ್, ಸ್ನಾತಕೋತ್ತರ ಪದವಿ ತನಕ ಬರುವ ಕೂಡ ನಿಮ್ಮನ್ನು ಗೋಕುಲ್ದಾಸ್ ಅವರೇ ನಿಮ್ಮನ್ನು ಪ್ರತಿ ಬಾರಿ ಅಡ್ಮಿಷನ್ಗೆ ಕರ್ಕೊಂಡು ಬರ್ತಾ ಇದ್ರು. ಖಂಡಿತ ಅಭಿನಂದನಾರ್ಹ ಅವರು. ಅವರ ಒಂದು ಕಾಳಜಿ ಮತ್ತು ಸೇವೆ ಯಾವತ್ತೂ ಕೂಡ ಅದು ಏನೋ ಒಂದು ತಳ ಸಮುದಾಯ, ಕೊರಗ ಸಮುದಾಯ ಮತ್ತು ಎಲ್ಲರಿಗೂ ನಿಮಗೆ 100 ಮಂದಿಗೆ ಅವರು ಸಹಾಯ ಸಹಕಾರ ಮಾಡಿದ್ದಾರೆ, ಎಲ್ಲೊಂದು ಪ್ರೇರಣೆಯಾಗಿ ವಿದ್ಯಾಕ್ಷೇತ್ರದಲ್ಲಿ ಮುಂದಕ್ಕೆ ಬರಬೇಕು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಂತ. ನೀವು ಪೋಸ್ಟ್ ಗ್ರಾಜುಯೇಷನಲ್ಲಿ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿದ್ದೀರಿ. ಅದು ಯಾಕೆ, ಹೇಗೆ, ಏನಾಯಿತು? ಅದೇ ನನಗೆ ಅಂದರೆ ಈ ಸಮಾಜಶಾಸ್ತ್ರವನ್ನೇ ಮಾಡಬೇಕು ಅಂತ ನಾನು PUCಯಲ್ಲಿ ಯೋಚನೆ ಮಾಡಿದೆ. PUCಗೆ ಹೋದಾಗ PUCಯಲ್ಲಿ ಫಸ್ಟು ಇಂಟರ್ನಲ್ ತುಂಬ ಕಷ್ಟ ಆಯಿತು ನನಗೆ. ಅಂದರೆ 2 ವರ್ಷ ಡಿಸ್ಕಂಟಿನ್ಯೂ ಆಗಿರೋದ್ರಿಂದ ಪಾಠ ಕೇಳಲಿಕ್ಕೆ ಆಗ್ತಾಯಿಲ್ಲ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಿತ್ತು. ಸೊ ಈಗೆಲ್ಲ ಸಮಸ್ಯೆ ಇತ್ತು. ಹಾಗೆ ಅದರಿಂದ ಮಾರ್ಕ್ಸ್ ಚೆನ್ನಾಗಿ ಬರ್ತದೆ ಅಂತ ನಾನು ಯೋಚನೆ ಮಾಡಿದೆ. ನಾನು ಅಲ್ಲಿ ಯೋಚನೆ ಮಾಡಿದೆ PUC ಒಂದು ಪಾಸ್ ಮಾಡಿ TCH ಮಾಡುವ, ಅಂದರೆ ಒಂದು ಪ್ರೈಮರಿ ಶಾಲೆಗೆ ಟೀಚರ್ ಆಗಬೇಕು ಅನ್ನೋದು ಅಷ್ಟಕ್ಕೆ ನಾನು ಗುರಿಯಾಗಿದ್ದೆ. ಹಾಗೆ ಅಲ್ಲಿ ತುಂಬ ಓದಿದೆ ನಾನು. ಫಸ್ಟ್ ಇಂಟರ್ನಲ್ ತುಂಬ ಎಲ್ಲ ಪೇಪರ್ ಫೇಲ್ ಆಯಿತು. ಬಟ್ ಸೆಕೆಂಡ್ ಇಯರ್ಗೆ ಬರುವಾಗ PUCಗೆ ಬರುವಾಗ ನನಗೆ 85% ಬಂತು. ಸೊ ಹಾಗಾಗಿ ಆ ಮಾರ್ಕ್ಸ್ ಬೇಸ್ ಮೇಲೆ ನನಗೆ TCHಗೆ ಬರ್ಬೋದು ಅಂತ ನಾನು ಥಿಂಕ್ ಮಾಡಿದ್ದೆ. ತುಂಬಾ ಕಠಿಣವಾಗಿ ತುಂಬ ಪರಿಶ್ರಮ ಪಟ್ಟು ಓದ್ತಾ ಇದ್ದೆ PUC ಅವಧಿಯಲ್ಲಿ ಕೂಡ? ತುಂಬ ನಾನು ಅಂದರೆ ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ದು ಬಿಟ್ಟು ಓದಿ, ಮತ್ತು ಹಾಸ್ಟೆಲಲ್ಲೇ ಇದ್ದೆ. ಹಾಗಾಗಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೇನೆ ಆ 2 ಇಯರ್ಸ್. ಮತ್ತು ಅದು ಅದೇ ಮಾರ್ಕ್ಸ್ ಒಳ್ಳೆ ಬಂತಲ್ಲ ಅಂತ ಹೇಳಿ ಮತ್ತೆ ಡಿಗ್ರಿಗೆ ಪುನಃ ಸೇರ್ಕೊಂಡು, ಅಂದರೆ ನನಗೆ ಗೋಕುಲ್ದಾಸ್ ಅವರು ಹೇಳಿದರು, ನೀವು ಡಿಗ್ರಿಗೆ ಸೇರಿ, ಆಗ ಏನಾದರೂ KS IAS ಆ ಥರ ಪಾಸ್ ಆದರೆ ಎಲ್ಲಾದರೂ ಗೌರ್ಮೆಂಟ್ ಕೆಲಸ ಸಿಗ್ಬೋದು ಅಂತ ಆ ಥರ ಸಜೆಷನ್ ಮಾಡಿದರು. ಮತ್ತು
ಹಾಸ್ಟೆಲ್ ಕುದ್ಮಲ್ ರಂಗರಾವ್ ಹಾಸ್ಟೆಲ್ಗೆ ಸೇರಿದ್ದೇನೆ. ಕುದ್ಮಲ್ ರಂಗರಾವ್ ಹಾಸ್ಟೆಲಲ್ಲಿ 3 ವರ್ಷ ಅಲ್ಲಿ ಪುನಃ PG ಇದು ಬೆಸೆಂಟ್ ವುಮೆನ್ಸ್ ಕಾಲೇಜಲ್ಲಿ ಅಲ್ಲಿ ಕೂಡ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಪಾಸ್ ಆಯಿತು. ಈಗ ನೀವು ಬೆಸೆಂಟ್ ವುಮೆನ್ಸ್ ಕಾಲೇಜಲ್ಲಿ ಮಹಿಳಾ ಕಾಲೇಜಲ್ಲಿ ಓದಿರುವಂಥದ್ದು. ಕಾಲೇಜಲ್ಲಿ ನಿಮಗೆ ಯಾವ ರೀತಿಯೆಲ್ಲ ಪ್ರೋತ್ಸಾಹ ಸಿಕ್ಕಿತ್ತು ಅಥವಾ ಯಾವ ರೀತಿಯಲ್ಲಿ ನಿಮಗೆ ತೊಡಗಿಸಿಕೊಳ್ಳಿಕ್ಕೆಲ್ಲ ಸಾಧ್ಯ ಆಯಿತು? ಅದೇ ನಾನು ಬೆಸೆಂಟ್ ವುಮೆನ್ಸ್ ಕಾಲೇಜಲ್ಲಿ ಕೂಡ ಚೆನ್ನಾಗಿ ಅಂದರೆ ನಾನು ಜಾಸ್ತಿ ಇದಕ್ಕೇನೆ ಜಾಸ್ತಿ ಇದು ಕೊಡ್ತಾ ಇದ್ದೆ, ಓದಿನ ಬಗ್ಗೆ ನಿಮ್ಮ ಆದ್ಯತೆ ಇತ್ತು, ಗಮನ ಎಲ್ಲ ಇತ್ತು. ಅಂದರೆ ಈಗ PUC ಯಲ್ಲಿ ನನಗೆ ಆ್ಯಕ್ಚುಲಿ ಶಾಲೆ PUC ಯಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಇದು ಸಿಕ್ಕಿತ್ತು. ಓಹೋ, ಹಾಗೆ PUC ಯಲ್ಲಿ ನಿಮಗೆ ಅಂತ ಒಂದು ಬಹುಮಾನ ಕೂಡ ಕೊಟ್ಟಿತ್ತು. ಹೌದು. ಹಾಗೆ ಇಲ್ಲಿ ಬಂದಾಗ ನನಗೆ ಸಬ್ಜೆಕ್ಟ್ ಕೆಲವು ಸಬ್ಜೆಕ್ಟ್ಗಳಲ್ಲಿ ಪ್ರೊಫಿಷಿಯನ್ಸಿ, ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಸೋಷಾಲಜಿ, ಆ ಥರ ಸಬ್ಜೆಕ್ಟಲ್ಲಿ ನಾನು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಿದ್ದೆ. ಸೊ ಹಾಗೆ ಅದು ನನಗೆ ಮುಂದೆ ಮತ್ತೆ ಪುನಃ ಅದೇ ಪೋಸ್ಟ್ ಗ್ರಾಜುಯೇಷನ್ ಮಾಡೋಣ ಅಂತ ಆ ಥರ. ಪೋಸ್ಟ್ ಗ್ರಾಜುಯೇಷನ್ ಮಾಡೋ ಸಂದರ್ಭದಲ್ಲಿ ನೀವು ಸಮಾಜಶಾಸ್ತ್ರವನ್ನೇ, ಸೋಷಿಯಾಲಜಿಯನ್ನೇ ಆಯ್ಕೆ ಮಾಡಲಿಕ್ಕೆ? ಅದು ಆ್ಯಕ್ಚುಲಿ ಅದೇ ನನ್ನ PG ಗೋಕುಲ್ದಾಸ್ರವರು ಆಗ ಪ್ರೊಫೆಸರ್ ಜೋಗನ್ ಶಂಕರ್ ಜೊತೆ ತುಂಬ ಹೌದು ಅವರ ಜೊತೆ ತುಂಬ ಸಂಪರ್ಕದಲ್ಲಿದ್ದರು. ಅಂದರೆ ಯೂನಿವರ್ಸಿಟಿಗೆ ಹೋಗೋದು, ಹಾಗೆ ಅವರು ಆವಾಗ ಅಲ್ಲಿ ಚೇರ್ಮನ್ ಆಗಿದ್ರು ಡಿಪಾರ್ಟ್ಮೆಂಟ್. ಹೌದು, ಜೋಗನ್ ಶಂಕರ್ ಅವರು ಮತ್ತೆ ಮುಂದೆ ಶಿವಮೊಗ್ಗ ವಿವಿಯಲ್ಲಿ ಕುಲಪತಿಗಳು ಕೂಡ ಆಗಿದ್ದಾರೆ. ನನ್ನ PhD ಗೈಡ್ ಕೂಡ ಅವರು, PhD ಗೈಡ್ ಕೂಡ. ಹಾಗೆ ಅವರು ಕರ್ಕೊಂಡು ಹೋದಾಗ ನಿಮಗೆ ಸೋಷಾಲಜಿ ನೀನು ಮಾಡು ಅಂತ ಹೇಳಿ ನನಗೆ ಅಲ್ಲಿ ಸೋಷಾಲಜಿಗೆ ಫಸ್ಟ್ ಹೋಗಿ ಅಡ್ಮಿಷನ್ ಮಾಡಿದೆವು. ಅಲ್ಲಿ ಕೂಡ ಹಾಗೆ ಪ್ರೊಫೆಸರ್ ಜೋಗನ್ ಶಂಕರ್ ಸರ್ ಇದ್ದರು. ಅವರು ನನಗೆ ಪೂರ್ತಿ ಹೆಲ್ಪ್ ಮಾಡಿದ್ರು. ಅಂದರೆ ಹಾಸ್ಟೆಲಿಗೆ ಇಲ್ಲಿಗೆ ಎಲ್ಲವನ್ನು ಅಪ್ಲಿಕೇಶನಿಗೆ ಅದು ಇದೆಲ್ಲವೂ ಸಹಕಾರ ಮಾಡಿ ನನ್ನನ್ನು ಅಡ್ಮಿಷನ್ ಮಾಡ್ಕೊಂಡು. ಸೋಷಿಯಾಲಜಿ MA ಅಧ್ಯಯನ ಯಾವ ರೀತಿ ನಡೀತು ಮೇಡಮ್? ಅದೇ ಒಂದು ಸಾಮಾನ್ಯ ಒಂದು ಹಳ್ಳಿಯಿಂದ ಬಂದಂಥವ್ರು ನೀವು, ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡೋ ಸಂದರ್ಭಗಳು, ಆ ದಿನಗಳು ಯಾವ ರೀತಿ ಇತ್ತು? ಒಟ್ಟು ಅಧ್ಯಯನಕ್ಕೆ ನಿಮಗೆ ಪೂರಕವಾಗಿ ಸಿಕ್ಕಿದಂಥ ಬೆಂಬಲಗಳು, ಪ್ರೋತ್ಸಾಹಗಳು? ಅದೇ ನನಗೆ ತುಂಬ ಕಷ್ಟ ಏನೂ ಆಗಿಲ್ಲ. ಅಂದರೆ ಅದೇ ನನಗೆ ಅಲ್ಲಿ ಅದೇ ಪೇರೆಂಟ್ಸ್ ಆಗಿ ನನ್ನ ಗೋಕುಲ್ದಾಸರೇ ಇದ್ದರು. ಮತ್ತು ಅಲ್ಲಿ ಪ್ರೊಫೆಸರ್ ಜೋಗನ್ ಶಂಕರ್ ಸರ್ ಕೂಡ ಅಷ್ಟೇ ನನ್ನ ತಾಯಿ ಆಗಿ ಆ ಪ್ರೀತಿಯಿಂದ ನಮ್ಮನ್ನು ಇದು ಮಾಡಿದ್ದಾರೆ. ಅಂದರೆ ಅಡ್ಮಿಷನ್ ಮಾಡುವಾಗ ನನಗೆ ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಪೇರೆಂಟ್ಸ್ ಸಿಗ್ನೇಚರ್ ಎಲ್ಲ ಬೇಕಿತ್ತು. ಆಗ ಅವರು ಎಲ್ಲರೇ ನೀವು ಹೋಗಿ ಅಪ್ಲೈ ಮಾಡಿ ನಾನು ಹೇಳ್ತೇನೆ ಅಂತ ಹೇಳಿ ಆ ಥರದ್ದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಸಬ್ಜೆಕ್ಟು ಸಹ ಹಾಗೆ. ಮತ್ತು ಅವರು ಅಲ್ಲೊಂದು 6 ಮಂತ್ ನಂತರ ಅವ್ರು ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿದ್ರು ಅಡಪ್ಟೇಷನ್ ಮೇಲೆ. ಮತ್ತು ಆ 2 ವರ್ಷದಲ್ಲಿ ನಾನು ಆ್ಯಕ್ಚುಲಿ ಸಬ್ಜೆಕ್ಟಿಗೆ ಹೆಚ್ಚು ಇಂಪಾರ್ಟೆಂಟ್ ಕೊಡ್ತೆ. ಹಾಗೆ 3rd ಸೆಮಿಸ್ಟರ್ ಬರುವಾಗಲೇ ನಂದು NET ಕ್ಲಿಯರ್ ಆಯಿತು, SLET ಕ್ಲಿಯರ್ ಆಯಿತು. ಅದು ಇಟ್ ಈಸ್ ಎಕ್ಸಾಮ್ ಫಾರ್ ಎಲಿಜಿಬಿಲಿಟಿ ಫಾರ್ ಟೀಚಿಂಗ್. ಸೊ ಹಾಗೆ ನೀವು PhD ಅಧ್ಯಯನ ಮಾಡುವ ಅದೇ ನಿಮ್ಮ ಪ್ರಬಂಧವನ್ನು ನೀವು ಈ ಒಂದು ತಳ ಸಮುದಾಯದ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂಥ ಪಾಲಿಸಿಗಳ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆನೇ ಆಯ್ಕೆ ಮಾಡಿಕೊಳ್ತೀರಿ. ಎಸ್, ಏನು ವಿಚಾರವನ್ನು ನೀವಲ್ಲಿ ಕಂಡುಕೊಳ್ತೀರಿ ನಿಮ್ಮ ಅಧ್ಯಯನದ ಮೂಲಕ? ನಾನು ಆ್ಯಕ್ಚುಲಿ ನಾನು ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ ಆಫ್ ಟ್ರೈಬಲ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಸಿಚುವೇಶನ್ ಅನಾಲಿಸಿಸ್ ಅಂತ ನನ್ನದು ಟೈಟಲ್. ಸೊ ಅಲ್ಲಿ ನಾನು 2 ಸಮುದಾಯದವನ್ನು ತಗೊಂಡಿದ್ದೇನೆ. ಒಂದು ಕೊರಗ ಸಮುದಾಯ, ಇದು ಪ್ರಿಮಿಟಿವ್ ಟ್ರೈಬ್ಸ್ ಅಂತ ಗುರುತಿಸಲ್ಪಟ್ಟಿದೆ. ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿರುವಂಥ ಕೊರಗ ಸಮುದಾಯ. ಅಂದರೆ ಕರ್ನಾಟಕದಲ್ಲಿ 2 ಟ್ರೈಬ್ಸ್ ಇದೆ. ಒಟ್ಟು ದೇಶದಲ್ಲಿ 75 ಇದೆ, ಕರ್ನಾಟಕದಲ್ಲಿ 2, ಜೇನುಕುರುಬ ಮತ್ತು ಕೊರಗ. ಆ ಕೊರಗ ಸಮುದಾಯ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿದೆ. ಹಾಗಾಗಿ ನಾನು ಒಂದು ಸಮುದಾಯವನ್ನು ಪ್ರಿಮಿಟಿವ್ ಟ್ರೈಬ್ ಆಗಿ ತಗೊಂಡು ಇನ್ನೊಂದು ಟ್ರೈಬನ್ನು ಜನರಲ್ ಟ್ರೈಬ್ಸ್ ಆಗಿ ತಗೊಂಡಿದ್ದೇನೆ. ಅದು ಮಲೆಕುಡಿಯ ಸಮುದಾಯ ಅಂತ ತಗೊಂಡಿದ್ದೇನೆ. ಸೊ ಈ 2 ಸಮುದಾಯದ ಮೇಲೆ ಸರ್ಕಾರದ, ಅದರಲ್ಲಿ ಕೂಡ ITDP ಯೋಜನೆಗಳು ಎಷ್ಟು ಸೌಲಭ್ಯಗಳನ್ನು, ಅಂದರೆ ಆ ಯೋಜನೆಗಳನ್ನು ಹೇಗೆ ಅನುಷ್ಠಾನಗಳಾಗ್ತಿದೆ ಮತ್ತು ಅದನ್ನು ಹೇಗೆ ಅವರು ಆ ಸೌಲಭ್ಯಗಳನ್ನು ಬಳಸಿಕೊಳ್ತಿದ್ದಾರೆ, ಆ ಒಂದು ದೃಷ್ಟಿಕೋನ ಹಿಡ್ಕೊಂಡು ನಾನು ಪ್ರಬಂಧವನ್ನು ಮಂಡಿಸಿದೆ. ನಿಮ್ಮ ಅಧ್ಯಯನದ ಪ್ರಕಾರ ನೀವು ಕಂಡುಕೊಂಡಂಥ ರೀತಿಯಲ್ಲಿ ಈ ರೀತಿಯ ತಳ ಸಮುದಾಯದವರಿಗೆ ಸರ್ಕಾರ ಖಂಡಿತ ನೂರಾರು ಯೋಜನೆಗಳು, ನೂರಾರು ಇಲಾಖೆಗಳು ಕೆಲಸ ಮಾಡ್ತವೆ. ಎಷ್ಟರ ಪ್ರಮಾಣದಲ್ಲಿ ಅದು ರೀಚ್ ಆಗ್ತಾ ಉಂಟು, ಅನುಷ್ಠಾನ ಆಗ್ತಾ ಉಂಟು ಅಂತ? ಹೌದು, ತುಂಬ ಅದು ರೀಚ್ ಆಗಲಿಕ್ಕೆ, ಅಂದರೆ ಅನುಷ್ಠಾನ ಆಗುವಂಥ ಕಾರ್ಯಕ್ರಮಗಳು ಆಯೋಜಿಸುವಂಥದ್ದು ಆಗಿದೆ. ಬಟ್ ಅದು ರೀಚ್ ಆಗುವಲ್ಲಿ, ಇಂಪ್ಲಿಮೆಂಟೇಷನ್ ಆಗುವಲ್ಲಿ ಎಲ್ಲಿಯೂ ಅದು ಅದಕ್ಕೆ ಅಂದರೆ ರೀಚ್ ಆಗಲಿಲ್ಲ ಅಂತ ಅನ್ನಿಸ್ತದೆ. ಅಂದರೆ ಕಾರ್ಯಕ್ರಮಗಳು ಹಲವಾರು ಯೋಜನೆಗಳೇ ಇದೆ, ಆದರೆ ಅದು ರೀಚ್ ಆಗುವಲ್ಲಿ
ಕೆಲವು ಕಡೆ ಅದು ರೀಚ್ ಆಗಿಲ್ಲ, ಮತ್ತು ಈಗಲೂ ಕೂಡ ಕೆಲವೊಂದು ಸಮಸ್ಯೆಗಳು ಈಗಲೂ ಕೂಡ ಅಷ್ಟೇ ದಟ್ಟವಾಗಿದೆ ಅಂತ ನಾನು ಕಂಡುಕೊಂಡಿದ್ದೇನೆ. ಎಸ್, ಈಗ ರೀಚ್ ಆಗ್ತಾ ಇಲ್ಲ, ಸರ್ಕಾರದ ಯೋಜನೆಗಳು ರೀಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಈ ಒಂದು ಅಧ್ಯಯನದ ಪ್ರಕಾರ ಯಾವ ಕಾರಣಕ್ಕಾಗಿ ರೀಚ್ ಆಗ್ತಾ ಇಲ್ಲ ಅಂತ? ಅದೇ ಒಂದು, ಈಗ ಕೊರಗ ಸಮುದಾಯದ ಸಂದರ್ಭ ಬಂದಾಗ ಶೈಕ್ಷಣಿಕವಾಗಿ ಒಂದು ಹಿನ್ನಡೆ ಇರುವಂಥದ್ದು ಮತ್ತು ಸಮುದಾಯದಲ್ಲಿ ಇರುವಂಥ ಒಂದು ಶೈಕ್ಷಣಿಕ ಹಿನ್ನಡೆ ಇದೆ, ಮತ್ತು ಆರೋಗ್ಯದ ದೃಷ್ಟಿ ಸಂದರ್ಭ ಬಂದಾಗ, ಮತ್ತು ಔದ್ಯೋಗಿಕವಾಗಿ ಈಗ ಎಜುಕೇಷನ್, ಈಗ ಫಾರ್ ಎಕ್ಸಾಂಪಲ್ ನಾನು ಇತ್ತೀಚೆಗೆ ಒಂದು ಇದು ಮಾಡ್ತಾ ಇದ್ದೇನೆ, ಒಂದು 160 ಜನ ವಿದ್ಯಾರ್ಥಿಗಳು ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆದ ವಿದ್ಯಾರ್ಥಿಗಳು ನನಗೆ ಒಂದು ಸಿಕ್ಕಿದೆ ಲಿಸ್ಟ್. ಸೊ ಗಮನಿಸಿದಾಗ ಅಂದರೆ ಉದ್ಯೋಗ ಸಿಗ್ತಾ ಇಲ್ಲ ಅವರಿಗೆ, ಅಂದರೆ ಡಿಗ್ರಿ ಆಗಿದೆ, ಪೋಸ್ಟ್ ಗ್ರಾಜುಯೇಷನ್ ಆಗಿದೆ, ಬಟ್ ಉದ್ಯೋಗ ಸಂದರ್ಭದ ಸಮಸ್ಯೆ ಆಗಿ ಪುನಃ ಅವರು ಹಿಂದೆ ತಳ್ಳುವಂಥದ್ದು, ಅಂದರೆ ಹಿಂದೆ ಏನು ಪ್ರಿಮಿಟಿವ್ನೆಸ್ ಇದೆ ಅಲ್ಲ ಅವರ ಪ್ರಕಾರ. ಅದೇ, ಯಾಕಂದರೆ ಅವರಿಗೆ ವಿದ್ಯೆಗೆ ಎಲ್ಲ ಪ್ರೋತ್ಸಾಹ ಸಿಗುತ್ತೆ, ಅವಕಾಶಗಳು ಸಿಗುತ್ತೆ, ಈ ಏನು ಕೊರಗ ಸಮುದಾಯವನ್ನೇ ನೀವು ಉದ್ದೇಶ ಮಾಡಿಕೊಂಡು ಹೇಳಿದ್ರು ಕೂಡ. ಆದರೆ ಉದ್ಯೋಗದ ವಿಚಾರಕ್ಕೆ ಬರುವಾಗ ಅವರಿಗೆ ಅಪಾಯಿಂಟ್ಮೆಂಟ್ಗಳು ಆಗ್ತಾ ಇಲ್ಲ. ಅದು ಒಂದು ಹಿನ್ನಡೆ ಇದೆ. ಸೊ ಆ ದೃಷ್ಟಿಯಿಂದ ಅದೇ ಕೆಲವು ಯೋಜನೆಗಳು ಪೂರಕವಾಗಿ ಆದಾಗ್ಯೂ ಕೂಡ ಸಿಗ್ತಾ ಇಲ್ಲ ಅಂತ. ಒಟ್ಟು ಈಗ ಕೊರಗ ಸಮುದಾಯದ ಮಹಿಳೆಯರನ್ನೇ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ಯೋಜನೆಗಳು ಇರ್ತವೆ. ಅದು ಇನ್ನೂ ರೀಚ್ ಆಗಬೇಕಂತ ನೀವು ನಿರೀಕ್ಷೆ ಮಾಡಿದ್ದೀರಾ, ಅಥವಾ ನಿಮ್ಮ ಈ ಒಂದು ಅಧ್ಯಯನದಲ್ಲಿ? ಹೌದು, ಮಹಿಳೆಯರ ಸಂಬಂಧಪಟ್ಟ ವಿಚಾರಗಳಿಗೆ ನಾನು ಕೇಳ್ಬೋದು, ಪರ್ಟಿಕ್ಯುಲರ್ಲಿ ಕೊರಗ ಸಮುದಾಯದ್ದೇ. ಹೌದು, ಮಹಿಳೆಯರಿಗೆ ಸಂಬಂಧಪಟ್ಟಾಗಿ ಅದೇ ಈಗ ಫಾರ್ ಎಕ್ಸಾಂಪಲ್ ಅಪೌಷ್ಟಿಕತೆ ಸಂದರ್ಭ ಬಂದಾಗ ಮಹಿಳೆಯರಲ್ಲಿ ತುಂಬ ಸಮಸ್ಯೆಗೀಡಾಗುವಂತ ನಾವು ನೋಡ್ತೇವೆ. ಅದು ಸಹ ಕೊರಗ ಸಮುದಾಯದಲ್ಲಿ. ಅದು ಈಗ ಆರೋಗ್ಯದ ಸಂದರ್ಭ ಬಂದಾಗ ಹೆಚ್ಚಿನ ಸೌಲಭ್ಯಗಳು ಇದ್ದಾಗ್ಯೂ ಕೂಡ ಈ ಸಮಸ್ಯೆಗಳು ಇವತ್ತು ಕೂಡ ಇರುವಂತ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅಪೌಷ್ಟಿಕತೆ ಅಥವಾ ರಕ್ತಹೀನತೆ, ಮತ್ತೆ ಕೆಲವು ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಎಲ್ಲ ಇದೆ. ಸೊ ಅದೆಲ್ಲವೂ ಇವತ್ತು ಕೂಡ ಜಾಸ್ತಿ ಇದೆ. ಮತ್ತೆ ಟ್ಯೂಬರ್ಕ್ಯುಲೋಸಿಸ್, ಸೊ ಆ ಥರದ ಸಮಸ್ಯೆಗಳು ಇವತ್ತು ಸಹ ಇದೆ. ಅದು ಮಹಿಳೆಯರಿಗೆ ಹೆಚ್ಚಾಗಿರುವುದರಿಂದ, ಯಾಕಂದ್ರೆ ಮಹಿಳೆಯರು ಆರೋಗ್ಯದ ಮಾತ್ರ ಕುಟುಂಬ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿ ಸಮಸ್ಯೆಗಳು ಇವತ್ತು ಸಹ ಇದೆ. ಒಂದು ಅಭಿಪ್ರಾಯ ಉಂಟು, ಕೊರಗ ಸಮುದಾಯ ಅದೇನು ವಿನಾಶದ ಅಂಚಿಗೆ ಸಾಗ್ತಾ ಇರುವಂಥ ಒಂದು ಸಮುದಾಯಗಳಲ್ಲಿ ಅದು ಕೂಡ ಒಂದು ಅಂತ ಭಾರತದಲ್ಲಿ. ಈಗ ನೀವು ಉಲ್ಲೇಖ ಮಾಡಿದ ಆರೋಗ್ಯದ ವಿಚಾರವನ್ನೆಲ್ಲ ನೋಡಿದಾಗ ಇನ್ನೂ ಕೂಡ ಈ ರೀತಿಯ ಸಮಸ್ಯೆಗಳನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಇವನ್ ಪೇಟೆ ಪಟ್ಟಣಗಳಲ್ಲಿರುವಂಥ ಕೊರಗ ಸಮುದಾಯಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಇದು ಒಂದು ಆತಂಕದ ವಿಚಾರವೇ ಅಲ್ವಾ? ಹೌದು, ಖಂಡಿತ. ಈಗ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೋಡಿದ್ರೆ ಪಾಪ್ಯುಲೇಷನ್, ಜನಸಂಖ್ಯೆ, ನಾನು ಈಗ ದಕ್ಷಿಣ ಕನ್ನಡ ಮಾತ್ರ ತಗೊಂಡೆ ನನ್ನ PhD ಅಧ್ಯಯನದಲ್ಲಿ. ಆದರೆ ಇನ್ ಜನರಲ್ ನಾವು ನೋಡಿದ್ರೆ ಈಗ 11,155 ಜನ ಏನು ದಕ್ಷಿಣ ಕನ್ನಡದಲ್ಲಿ ಇದೆ ಕೊರಗ ಸಮುದಾಯ, 11,000 ಅದು ಉಡುಪಿಯಲ್ಲಿ. ಇಲ್ಲಿ 4,855 ಸಮಥಿಂಗ್ ಇದ್ದಾರೆ. ಸೊ ಒಟ್ಟು ಒಂದು 16,000 ಜನ ಇದ್ದಾರೆ. ಆದ್ರೆ 16,000 ಜನ ಕೊರಗ ಸಮುದಾಯದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಸೇರಿದಾಗ. ಸೊ ಅದು ಹಿಂದೆ ಒಂದು 26,000 ಇತ್ತು, ಅಂದ್ರೆ 2 ದಶಕದ ಹಿಂದೆ. 2 ದಶಕದ ಹಿಂದೆ 26,000 ಇತ್ತು. ಅದರಲ್ಲಿ 10,000ದಷ್ಟು ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬಟ್ ಈಗಲೂ ಕೂಡ ಅದು ಕುಂಠಿತ ಆಗ್ತಾ ಇದೆ. ಈಗ ಜನಸಂಖ್ಯೆಯ ಸಾವಿನ ಪ್ರಮಾಣ ಜಾಸ್ತಿ ಇದೆ ಕೊರಗ ಸಮುದಾಯದಲ್ಲಿ. ಮತ್ತೆ ಒಂದು 50 ರೀಚ್ ಆಗುವ ಮೊದಲೇ, ಅಂದ್ರೆ ವಯಸ್ಸು 50 ಆಗುವುದರ ಒಳಗಡೆನೆ ಸಾವಿನ ಸಂಖ್ಯೆ ಜಾಸ್ತಿ ಇರುವಂತದ್ದು ಗಮನಿಸಿ ಬರ್ತದೆ. ಸೊ ಈ ತರದಲ್ಲಿ ಅದೇ ನೆಗೆಟಿವ್ ಪಾಪ್ಯುಲೇಷನ್ ಇದೆ, ನೆಗೆಟಿವ್ ಗ್ರೋತ್ ಇದೆ. ಇದನ್ನು ಸ್ವಲ್ಪ ಮಟ್ಟಿಗಾದರೂ ಸರಿ ಮಾಡಬೇಕಿದ್ರೆ ಏನೆಲ್ಲ ಆಗಬೇಕಂತ ನಿಮ್ಮ ಅಧ್ಯಯನದ ಪ್ರಕಾರ? ನಾನು ತುಂಬಾ ಸಜೆಷನ್ಸ್ ಕೊಟ್ಟಿದ್ದೇನೆ, ಈಗ ತರಲಿಲ್ಲ. ಅಂದ್ರೆ ಇನ್ ಜನರಲ್ ಅದೇ ಆರೋಗ್ಯದ ವಿಚಾರಗಳು ಪ್ರಮುಖವಾಗಿ ಅದೇ ಸರ್ಕಾರದಿಂದ ಮತ್ತು ಏನು ನಾವು ಸ್ವಯಂ ಸೇವಾ ಸಂಸ್ಥೆಗಳಿಂದ ಜನರ ಒಳಗಡೆ ಒಂದು ಸಂವೇದನೆ ಆಗಬೇಕಿದೆ. ಅಂದ್ರೆ ಆರೋಗ್ಯದ ದೃಷ್ಟಿಯಲ್ಲಿ ಆರೋಗ್ಯದಲ್ಲಿ ಹೆಚ್ಚಿನ ಕಾಳಜಿ ಅದಕ್ಕೆ ವಹಿಸಬೇಕು. ಮತ್ತು ಶೈಕ್ಷಣಿಕವಾಗಿ, ಯಾಕಂದ್ರೆ ಶಿಕ್ಷಣದ ಕೊರತೆಯಿಂದನೇ ಇದೆಲ್ಲವೂ ಹೆಚ್ಚಿನ ಸಮಸ್ಯೆಗಳು. ಸೊ ಶೈಕ್ಷಣಿಕವಾಗಿ ಮಕ್ಕಳಿಗೆ ಏನು ಪ್ರೈಮರಿ ಎಲ್ಲ ಹಂತಗಳಲ್ಲಿ ಸಹ ಶೈಕ್ಷಣಿಕವಾಗಿ ಹೆಚ್ಚು ಅವರಿಗೆ ಪ್ರೋತ್ಸಾಹ ಕೊಟ್ಟು ಶಿಕ್ಷಣದಲ್ಲಿ ತೊಡಗಿಸಿಕೊಂಡಾಗಿ ಖಂಡಿತವಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಶಿಕ್ಷಣದ ಬಳಿಕ ಉದ್ಯೋಗ ಖಂಡಿತ ಬೇಕು. ಅದು ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ಕೊರಗ ಸಮುದಾಯದ ಸಂದರ್ಭ ಬಂದಾಗ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಒಟ್ಟು 3 ಟ್ರೈಬ್ಸ್ ಇದ್ದೇವೆ, ಮರಾಠಿ, ನಾಯ್ಕ್ಸ್, ಕೊರಗ ಮತ್ತು ಮಲೆಕುಡಿಯ. ಈ 3 ಟ್ರೈಬ್ಸ್ ಬಂದಾಗ ಪಾಪ್ಯುಲೇಷನ್ ವೈಸ್ ನಮ್ಮದು ಕೊರಗ ಮತ್ತು ಮಲೆಕುಡಿಯ ಒಂದು 6,000 ಒಳಗಡೆ. ಈಗ ಇವರು 4,000,
ಕೊರಗ ಸಮುದಾಯ, 6,000 ಮಲೆಕುಡಿಯರು ಇದ್ದಾರೆ, ಮತ್ತು ಒಂದು 45,000 ಸಮಥಿಂಗ್ ಮರಾಠಿ ನಾಯಕ ಸಮುದಾಯ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಕಾಂಪಿಟೇಟಿವ್ಲಿ ಅಂದರೆ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸ್ವಲ್ಪ ತುಂಬ ಸ್ಪರ್ಧೆ ಇರ್ತದೆ. ಹಾಗೆ ಕೊರಗ ಸಮುದಾಯ ಮಕ್ಕಳಿಗೆ ಯಾರು ಶೈಕ್ಷಣಿಕವಾಗಿ ಮುಂದೆ ಹೋಗ್ತಾರೆ ಅವರಿಗೂ ಸಹ ಕಷ್ಟ ಆಗ್ತದೆ. ಫಸ್ಟ್ ಆಫ್ ಆಲ್ ಅವರು 10ನೇ ಕ್ಲಾಸ್ ಪಾಸ್ ಮಾಡೋದೇ ಕಷ್ಟ. ಸೊ PUC ಡಿಗ್ರಿ ಆ ಥರ ಮಾಡಿದಾಗ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ತುಂಬ ಕಾಂಪಿಟೇಟಿವ್ ಆಗಿ ತುಂಬ ಕಾಂಪಿಟೇಷನ್ ಇರ್ತದೆ. ಅಂಥದ್ರಲ್ಲಿ ಅವರಿಗೆ ಔದ್ಯೋಗಿಕವಾಗಿ ಸಹ ಉದ್ಯೋಗವನ್ನು ಪಡೆಯೋದು ಕಷ್ಟ ಆಗ್ತದೆ. ಮತ್ತೊಂದು ನಮ್ಮ ಮೀಸಲಾತಿಯ ಸಂದರ್ಭ ಬಂದಾಗ 3%, ಈ 3% ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಿದೆ ಅದರ ಪಾಯಿಂಟ್ಸ್ಗಳು. ಸೊ ಹೀಗೆ ಅಂದರೆ ಸಮುದಾಯದವರಿಗೆ ಅದರ ಅವೇರ್ನೆಸ್ ಇಲ್ಲ ಒಂದು, ಮತ್ತು ಆ ಥರದ ಒಂದು ಕಾಂಪಿಟೇಷನ್ಗೆ ಮಟ್ಟದ ಶೈಕ್ಷಣಿಕ ಗುಣಮಟ್ಟವು ಸಹ ರೂಢಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಈಗ ಅಜಲು ಅಸ್ಪೃಶ್ಯತೆ ಸಂದರ್ಭ ಬಂದಾಗ ಈಗ ನಾನು ಏನು ವೈಯಕ್ತಿಕವಾಗಿ ನನ್ನ ಬಾಲ್ಯದಲ್ಲಿ ನಾನು ಅನುಭವಿಸ್ತಿದ್ದೆ. ಸೊ ಆ ಥರದ ಕೆಲವು ಎನ್ವೈರನ್ಮೆಂಟ್ಗಳು ಈಗಲೇ ಇದೆ ಕೆಲವು ಏರಿಯಾಗಳಲ್ಲಿ. ಗ್ರಾಮೀಣ ಭಾಗದಲ್ಲಿ ಅಸ್ಪೃಶ್ಯತೆಗಳು ಇನ್ನು ಕೂಡ ಇರುವಂತದ್ದು. ಹಾಗಾಗಿ ಅವರಿಗೆ ಒಂದು ಶೈಕ್ಷಣಿಕವಾದ ಬೆಳವಣಿಗೆ ಒಂದು ಮುಖ್ಯವಾಹಿನಿ ಒಳಗಡೆ ಬರಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ತೊಡಕು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅವರಿಗೆ ವೈದ್ಯಕೀಯವಾಗಿ ತೊಡಗಿಸಿಕೊಳ್ಳಿಕ್ಕೂ ಕೂಡ ತುಂಬಾ ಇನ್ನೂ ಕಷ್ಟ ಇದೆ. ಅಂದರೆ ಇಡೀ ಒಟ್ಟು ನಾಗರಿಕ ಸಮಾಜ ಮತ್ತು ಸರ್ಕಾರ ಜೊತೆಯಾಗಿ ನಿಂತು ಕೆಲಸ ಮಾಡುವಂತ ಒಂದು ಅಗತ್ಯ ಉಂಟು. ಸಮಯದ ಎರಡೂ ಕಡೆಯಿಂದ ಆಗಬೇಕಿದೆ. ಸಮುದಾಯದ ಒಳಗಡೆ ಶೈಕ್ಷಣಿಕವಾಗಿ ಮತ್ತು ನಮ್ಮ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಸ್ಪರ್ಧೆಗೆ ಇಳಿಯುವಂಥದ್ದು ಅದೆಲ್ಲವೂ ಆಗಬೇಕಾಗಿದೆ. ಅದರ ಜೊತೆಗೆ ಸರ್ಕಾರ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸಮಾಜ ಇವರು ಕೂಡ ಈ ಸಮುದಾಯವನ್ನು ವಿಶೇಷವಾಗಿ ಪರಿಗಣಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಅದೇ ಈ ಸಮುದಾಯದ ಜೊತೆಗೆ ಹಾಗೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೊರಗ ಸಮುದಾಯ ಒಂದು ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬಲ್ ಅಂತ ಗುರುತಿಸಲ್ಪಟ್ಟಿದೆ 1986 ನಂತರ. ಸೊ ಅದು 2004 ನಂತರ ಅವರು PVTG ಅಂತ ಕರೆಸಲ್ಪಟ್ಟಿದೆ, ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್. ಸೊ ಆದರೆ ಈ ಯೋಜನೆ ಸಂದರ್ಭ ಬಂದಾಗ ಎಲ್ರಿಗೂ ಸಮಾನವಾದ ಇದನ್ನೇ ಇದೆ. ಸೊ ಆ ಕಾರಣದಿಂದ ಕೊರಗರಿಗೆ ಹೆಚ್ಚು ಮುಂದುವರಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಅತ್ಯಂತ ಒಂದು ಏನು ಕಠಿಣವಾದಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ನೀವು ಹೇಳಿದಾಗ ಒಂದು ವಿನಾಶದ ಅಂಚಿನಲ್ಲಿದ್ದರೂ ಕೂಡ ಅವರಿಗೆ ಇನ್ನೂ ಕೂಡ ಅವರನ್ನು ನಾವು ಬೇಕಾದಂಥ ಶೈಕ್ಷಣಿಕ ಉದ್ಯೋಗದವನ್ನು ಸಮರ್ಥವಾಗಿ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಹುಶಃ ಅದು ಆ ಎರಡು ಮಾರ್ಗಗಳ ಮೂಲಕವೇ ಅವರನ್ನು ನಾವು ಉಳಿಸಿಕೊಳ್ಳಬಹುದು ಮತ್ತು ಅವರನ್ನು ಸಾಮಾಜಿಕವಾಗಿ ಅವರ ಅಸ್ತಿತ್ವವನ್ನು ಸ್ವಲ್ಪ ಮೇಲಕ್ಕೆ ತರಲಿಕ್ಕೆ ಸಾಧ್ಯ ಆಗ್ಬೋದು ಅಂತ. ಈಗ ನಾನು ಕೊನೆಯದಾಗಿ ಮಾತುಕತೆಯನ್ನು ಮುಗಿಸುವ ಸಂದರ್ಭದಲ್ಲಿ ನೀವು ಅತ್ಯಂತ ಒಂದು ಕಠಿಣವಾದಂಥ ಹಾದಿಯನ್ನು ಸಾಗಿಕೊಂಡು ಬಂದು ಒಂದು ಯಶಸ್ವಿನ ಮೆಟ್ಟಲು ಏರಿದ್ರಿ ನೀವು. ಕೊರಗ ಸಮುದಾಯದ ನೂರಾರು ಹೆಣ್ಣು ಮಕ್ಕಳು ಇನ್ನೂ ಕೂಡ ನೀವೇ ಉಲ್ಲೇಖ ಮಾಡಿದಾಗ ಮತ್ತು ನಾವು ಕೂಡ ನೋಡ್ತಾ ಇರುವ ಹಾಗೆ ಕೂಡ ಅವರಿಗೆ ಮುಖ್ಯವಾಹಿನಿಗೆ ತೆರೆದುಕೊಳ್ಳಲಿಕ್ಕೆ ತುಂಬ ಕಷ್ಟಗಳು ಉಂಟು. ನೀವು ಹೇಳಿದ್ರಿ ಸರ್ಕಾರ ಮತ್ತು ನಾಗರಿಕ ಸಮುದಾಯ ಒಟ್ಟಾಗಿ ಕೆಲಸ ಮಾಡಬೇಕು, ಯೋಜನೆ ಚಿಂತನೆಗಳನ್ನು ಮಾಡಬೇಕು ಅಂತ. ನಾನು ಮುಗಿಸುವ ಹೊತ್ತಿಗೆ ಕೇಳುವಂಥದ್ದು, ಕೊರಗ ಸಮುದಾಯದ ಹೆಣ್ಣು ಮಕ್ಕಳನ್ನು ಅವರನ್ನೊಂದು ಸಂಪೂರ್ಣವಾಗಿ ಒಂದು ಅಭಿವೃದ್ಧಿಯ ಪಥಕ್ಕೆ ತಂದು ನಿಲ್ಲಿಸಬೇಕಂತಿದ್ದರೆ ಏನೆಲ್ಲ ಆಗಬೇಕು ಅಂತ? ಅದೇ ಮೊದಲನೇದಾಗಿ ಅವರಿಗೆ ಶಿಕ್ಷಣ ನೀಡಬೇಕು. ಅಂದರೆ ಮಹಿಳೆಯರು ಮತ್ತು ಪುರುಷರ ಸಮುದಾಯದಲ್ಲಿ ನಮ್ಮ ಕೊರಗ ಸಮುದಾಯದ ಸಂದರ್ಭ ಬಂದಾಗ ಮಾತೃ ಮೂಲ ಸಮುದಾಯ ಆಗಿದೆ, ಮಹಿಳೆ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಮಹಿಳೆಯರಿಗೆ ಗೌರವ ಕೊಡುವಂತ ಒಂದು ಎನ್ವೈರನ್ಮೆಂಟ್ ಈಗಾಗಲೇ ಇದೆ. ಬಟ್ ಆದರೆ ಶೈಕ್ಷಣಿಕವಾದ ಒಂದು ಸಮಾನತೆಗಳು ಕೂಡ ಮತ್ತು ಪುರುಷ ಮತ್ತು ಮಹಿಳೆಯರ ಇಬ್ಬರಲ್ಲಿ ಕೂಡ ಒಂದು ಸಮುದಾಯ ಅಂದರೆ ಮನೆ ಒಳಗಡೆ ಅಂತ ಹೇಳಿದಾಗ ಮಹಿಳೆಯರು ಮಾತ್ರನೂ ಅಲ್ಲ ಅಥವಾ ಪುರುಷರು ಮಾತ್ರ ಅಂತೂ ಅಲ್ಲ, ಇಬ್ಬರ ಸಂಯೋಜನೆಗಳು ಬೇಕಾಗಿರೋದ್ರಿಂದ ಇಬ್ಬರಿಗೂ ಸಹ ಪೂರ್ಣ ಶಿಕ್ಷಣ ಪಡಬೇಕು. ಸೊ ಮಹಿಳೆಯರು, ಎಸ್ಪೆಷಲಿ ಮಹಿಳೆಯರು ಅಂತ ಬಂದಾಗ ಶೈಕ್ಷಣಿಕವಾಗಿ ಅವರು ಬೆಳವಣಿಗೆ ಆದಲ್ಲಿ ಮತ್ತು ಆರೋಗ್ಯದ ಅವರಿಗೆ ಪೂರಕವಾದ ಅವಕಾಶಗಳನ್ನು ಸೌಲಭ್ಯಗಳು ವ್ಯವಸ್ಥೆ ಮಾಡಬೇಕು. ಈಗ ಈ ನಡುವೆನೆ ಒಂದಷ್ಟು ಕುಲ ಕಸುಬನ್ನು ಮುಂದೆ ಇಟ್ಟುಕೊಂಡು ಆ ಮೂಲಕನೇ ಸ್ವಲ್ಪ ಪ್ರಮೋಟ್ ಮಾಡುವಂಥದ್ದು, ಆ ಮೂಲಕ ಮಾಡಿದರೆ ಅದೇನೋ ಪ್ರಯೋಜನ ಆಗುತ್ತೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ಉಂಟು. ಅದಕ್ಕೆ ಕೂಡ ಸರ್ಕಾರ ಒಂದಷ್ಟು ಕೆಲಸ ಎಲ್ಲ ಮಾಡ್ತಾ ಉಂಟು. ಅದು ಹೇಗೆ ಏನು ಅಂತ ನಿಮ್ಮ ಅಭಿಪ್ರಾಯ?
ಪ್ರಸ್ತುತ ಅದೇ ಇವತ್ತಿನ ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಕಸುಬುಗಳು ಎಲ್ಲಿದೆ ಎನ್ನುವಂತ ನಾವು ನೋಡಿದರೆ ನಮಗೆ ತಿಳಿತದೆ. ಅಂದರೆ ಆ ಮಟ್ಟಕ್ಕೆ ಬೆಳವಣಿಗೆ ಆಗಿಲ್ಲ. ಸೊ ಇವತ್ತು ರೀಜನಲ್ಲಿ ನಾವು ಏನು ಕುಲಕಸುಬುಗಳು ಏನು ಮಾಡ್ತಾ ಇದ್ದಾರೆ ಸಮುದಾಯ ಮಾಡುವಂಥದ್ದು, ಅದು ಒಂದು ರೀಜನಲ್ ಲೆವೆಲಲ್ಲಿ ಏನೋ ಮಾರಾಟ ಆ ಥರದ ಇದು ಆಗಿರ್ಬೋದು. ಆದರೆ ಜಾಗತಿಕ ಮಟ್ಟದಲ್ಲಿ ಅವರು ಗುರುತಿಸ್ಕೊಳ್ಬೇಕಂದ್ರೆ ಅದಕ್ಕೆ ತಕ್ಕಂಥ ಒಂದು ಟ್ರೈನಿಂಗ್ ಕೊಡಬೇಕಾಗಿದೆ. ಈಗ ಸರ್ಕಾರ ಈಗ ಇರುವಂತಹ ವ್ಯವಸ್ಥೆ ಮತ್ತು ಕುಲಕಸುಬನ್ನೇ ನಂಬಿಕೊಂಡು ಜೀವನವನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾಧ್ಯ ಇಲ್ಲ. ಈಗ ನಾನು ರಿಸರ್ಚ್ ಅಲ್ಲೇ ಗಮನಿಸಿದಾಗ ಈಗ ಮಲೆಕುಡಿಯ ಸಮುದಾಯ ಮತ್ತು ಕೊರಗ ಇಬ್ರು ಕೂಡ ಕಾಡನ್ನೇ ಅವಲಂಬಿಸಿದ್ದವರು ಈ ಕುಲಕಸುಬಿಗೆ ಸಂಬಂಧಪಟ್ಟಾಗಿ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಏನು ಸರ್ಕಾರದ ನಿರ್ಬಂಧಗಳು ಕೆಲವೊಂದು ಸಲ ಈ ಕುಲಕಸುಬುಗಳನ್ನು ಮುಂದುವರಿಸಲಿಕ್ಕೂ ಸಾಧ್ಯ ಇಲ್ಲ. ಈಗ ಬುಟ್ಟಿ ಹೋಗುವಾಗಿಲ್ಲ, ಅಲ್ಲಿಂದ ರಾ ಮೆಟೀರಿಯಲ್ಸ್ಗಳು ಸಿಗುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಅದನ್ನೇ ಅವಲಂಬಿಸಿಕೊಂಡು ಬದುಕ್ತೀನಿ ಅನ್ನುವಂಥದ್ದು ಸಹ ಕಷ್ಟ ಆಗಿದೆ. ಇವತ್ತಿನ ಪರಿಸ್ಥಿತಿಗೆ ತಕ್ಕಾದ ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ಅವರು ಶೈಕ್ಷಣಿಕವಾಗಿ ಬರಬೇಕು. ಸರ್ಕಾರಿ ಮತ್ತು ಏನು ಖಾಸಗಿ ಉದ್ಯೋಗದ ಕ್ಷೇತ್ರಗಳಲ್ಲಿ ಕೂಡ ತೊಡಗಿಸುವಂಥ ಏನು ಕೌಶಲ್ಯಗಳನ್ನು ಅವರಿಗೆ ಒದಗಿಸಿಕೊಳ್ಳುವಲ್ಲಿ ಸಹಕಾರ ಮಾಡಬೇಕಾಗಿದೆ ಸರ್ಕಾರ. ನಿಜಕ್ಕೂ ಇದು ನಮ್ಮ ಜನಪ್ರತಿನಿಧಿಗಳು ಮತ್ತು ರಾಜಕೀಯ ಸರ್ಕಾರ ಅಧಿಕಾರಸ್ಥರೆಲ್ಲ ಗಮನಿಸಬೇಕಾದಂಥ ವಿಚಾರ ಕೂಡ. ಸಬಿತಾ ಅವರು ಏನು ಸಮುದಾಯದಿಂದ ಕೊರಗ ಸಮುದಾಯದಿಂದ ಕಷ್ಟದಿಂದ ಬಂದು ಓದಿ ಪರಿಶ್ರಮದಿಂದ ಓದಿ ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ ಪದವಿ ಮಾಡಿ PhD ಅಧ್ಯಯನ ಮಾಡಿ ಮತ್ತು ಆ ಇಡೀ ಸಮುದಾಯವನ್ನೇ ಅಧ್ಯಯನ ಮಾಡಿಕೊಂಡು ಬಂದವರು. ಅವರು ಹೇಳ್ತಾ ಇರುವಂಥ ವಿಚಾರಗಳು ಇವತ್ತಿನ ಸನ್ನಿವೇಶದಲ್ಲಿ ಕೊರಗ ಸಮುದಾಯ ಇಂಥ ಒಂದು ಸವಾಲನ್ನು ಅಥವಾ ಒಂಥರ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಒಂದು ಕಡೆ ಜನಸಂಖ್ಯೆ ಕೂಡ ಎಲ್ಲ ಸಮುದಾಯಗಳದ್ದು ಜನಸಂಖ್ಯೆ ವೃದ್ಧಿ ಆಗ್ತಾ ಇದ್ದರೆ ಕೊರಗ ಸಮುದಾಯದ್ದು ಕಡಿಮೆ ಆಗ್ತಾ ಉಂಟು. ಅದು ಒಂದು ಕಡೆ ಶೈಕ್ಷಣಿಕವಾಗಿಯೂ ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ತುಂಬ ಅವರಿಗೆ ಜಾಗೃತಿ ಮತ್ತು ವ್ಯವಸ್ಥೆ ಸೌಲಭ್ಯವನ್ನು ಕಲ್ಪಿಸೋ ಕೆಲಸ ಆಗಬೇಕು. ಎಸ್ ನಾನು ಇವತ್ತಿನ ಈ ಮಾತುಕತೆಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಸಬಿತಾ ಅವರು ಒಂದು ಕಣ್ಣೋಟವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಈ ಮಾತುಕತೆಯಲ್ಲಿ ಭಾಗಿಯಾದ ಕೊರಗ ಸಮುದಾಯದ ಮೊದಲ PhD ಪಡೆದಂಥ ಮಹಿಳೆ ಸಬಿತಾ ಅವರು ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದರು. ನಾನು ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಈ ಒಂದು ಮಾತುಕತೆಯನ್ನು ಸಮಾಪನೆ ಮಾಡ್ತೇನೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಕ್ಯಾಂಪಸ್ ರೌಂಡ್ಸ್ನಲ್ಲಿ ಸಾಧಕ ಮಹಿಳೆ, ಶೈಕ್ಷಣಿಕ ಕ್ಷೇತ್ರದ ಸಾಧಕ ಮಹಿಳೆ, ಅದರಲ್ಲೂ ಕೂಡ ತಳ ಸಮುದಾಯದಿಂದ ಬಂದ ಪೂರ್ವ ಸಾಧಕ ಮಹಿಳೆ ಸಬಿತಾ ಅವರು ಇವತ್ತು ನಮ್ಮ ಜೊತೆಗೆ ಮಾತಾಡಿದರು. ಅವರ ಮಾತುಕತೆಯನ್ನು ನಾನು ಇಲ್ಲಿ ಸಮಾಪನೆ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡಿ ಈ ಮಾತುಕತೆಯನ್ನು ಸಮಾಪನೆ ಮಾಡ್ತೇನೆ. ಥ್ಯಾಂಕ್ ಯು.